ಜೋಶ್ ಅಲ್ಲ, ಈಗ ಇದು ಕೂಡ ಈ ಜವನರು ಇತ್ತ ಬೆಂದದ ತಿನ್ನೋಣ ಒಬ್ಬನೇ ತಿಂದದ ಬರ್ಪೆ ಆಯ್ತು ಬೇನೋಡುತ್ತಲೆ ತಿನ್ಯರ ಫೋನಾಗನೆ ಈ ಜೋಶು ತಿನ್ಪುನ ಮಾತಾಡಲ್ಲ ಪಾತಿರ್ಬೇಕತ್ತಲ್ಲ ಏತ್ ಗಮ್ಮತ್ತಡು ಬೇಳೆ ಮಲ್ತೊಂದುಲ್ಲೇರು ಏತ್ ಖುಷಿಟ್ ಏತ್ ಜಾಲಿಡು ಏತ್ ಗಮ್ಮತ್ತಡು ಗೌಜಿಡು ಬೇಳೆ ಮಲ್ತೊಂದುಲ್ಲೇರು ತೂಕ ಪಾತಿರ್ಕ ಸರ್ ಎಂಚ ಒಂದುಂಡು ಹೇಗಾಗ್ತಾ ಇದೆ? ಚೆನ್ನಾಗಿ ಆಗ್ತಾ ಇದೆ. ಎಂತ ಮಾಡಿದ್ರಿ ಇವತ್ತು? ಇಲ್ಲಿಯ ಫಲಾಹಾರ ವ್ಯವಸ್ಥೆಗೆಲ್ಲ ಅಲ್ಲಿಂದ ತಗೊಂಡು ಬಂದು ಇಲ್ಲೆಲ್ಲ ಎಲ್ಲ ಜನರಿಗೆ ಆಗಬೇಕು ಅಂತ ಹೇಳಿ ನೀವು ತಗೊಂಡು ಬರಲಿಲ್ಲ, ಅದೇ ತಿನ್ಲಿಕ್ಕಿಲ್ಲ ಅಲ್ಲ ಇಲ್ಲಿ ಎಲ್ಲ ತಗೊಂಡು ಬಂದು ನೀವು ಸಹ ತಗೊಳ್ಬೇಕು. ಆಯ್ತು ಸರ್, ಹೇಗಿದ್ದೀರಿ? ರಾಜಾರಾಮರ ತಾರಾಮಜ್ಜನ ಸರ್, ಹೇಗಾಗ್ತಾ ಉಂಟು? ಇವತ್ತು ನಮ್ಮ ರಾಮ ಮಂದಿರ ವತಿಯಿಂದ ನಮ್ಮ ಇಲ್ಲಿಯ ಸೇವಾದಳದವರಿಗೆ ಒಂದು ಶ್ರಮಿಕರಿಗೆ ಒಂದು ಉಪಹಾರ ಇದು ಮಾಡುವ ಅಂತೇಳಿ ನಮ್ಮ ಅಧ್ಯಕ್ಷರು ನರಸಿಂಹನಾಯ್ಕ ಅವರ ಅಪೇಕ್ಷೆ ಇತ್ತು. ಹಾಗೆ ಎಮರ್ಜೆನ್ಸಿ ಆಗಿ ಒಂದು ಕೂಡಲೇ ಇದು ಮಾಡಿದ್ದೇವೆ. ತುಂಬ ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ. ಹಳೆಪೇಟೆಯ ರಾಮ ಮಂದಿರದ ವತಿಯಿಂದ ವಿಶೇಷವಾದಂತಹ ಫಲಾಹಾರದ ವ್ಯವಸ್ಥೆ. ಇಲ್ಲಿ ನಿರಂತರವಾಗಿ ಶ್ರಮಿಕರು ಬರ್ತಾರೆ, ಸಮಾಧಾನದ ಮೂಲಕ ಸೇವೆಯನ್ನು ಗೈತಾರೆ. ಅವರಿಗೆ ಒಂದು ಅರ್ಧ ಸಮಾಧಾನ ಆಗುವಾಗ ಹೊಟ್ಟೆ ಹಸಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಏನು ಮಾಡಬೇಕು? ಅವರು ಮತ್ತಷ್ಟು ಅದೇ ಜೋಶ್ನಲ್ಲಿರಬೇಕು ಅಂತಂದರೆ ನಾವೇನಾದರೂ ಕೊಡಬೇಕು ಅನ್ನುವಂಥ ಯೋಚನೆಯಲ್ಲಿ ರಾಮ ಮಂದಿರದ ಎಲ್ಲರೂ ಸೇರಿಕೊಂಡು ಮಾಡಿರುವಂಥ ಫಲಾಹಾರದ ವ್ಯವಸ್ಥೆ. ನರಸಿಂಹನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಏನು ಹೇಳ್ತೀರಿ? ನಾವು ಶ್ರೀರಾಮ ಭಜನಾ ಮಂದಿರ ಜನಾರ್ದನ ದೇವಸ್ಥಾನದ ಒಕ್ಕಲಿದ್ದಾಗೆ. ಯಾಕಂದರೆ ನಮ್ಮ ರಾಮ ಮಂದಿರ ಇರುವ ಜಾಗೆ ಜನಾರ್ದನ ದೇವರ ಜಾಗೆ ಅದು. ಅಲ್ಲಿ ಆ ನಿಟ್ಟಿನಲ್ಲಿ ನಾವು ಹೇಗೆ ತಿಳ್ಕೊಂಡಿದ್ದೇವೆ ಅಂತ ಹೇಳಿದರೆ, ಒಂದು ನಮ್ಮ ಗ್ರಾಮ ದೇವರು ಮತ್ತು ನಮ್ಮ ರಾಮದೇವರು ಇಬ್ಬರನ್ನು ಜೊತೆ ಸೇರಿಸಿಕೊಂಡು ನಾವು ಈ ಒಂದು ಸೇವೆ ಮಾಡಬೇಕಂತೇಳಿ ಒಂದು ಸಂಕಲ್ಪ ಮಾಡಿದ್ದೆವು. ರಾಮದೇವರು ಮತ್ತು ಗ್ರಾಮದೇವರು ಇಬ್ಬರನ್ನು ಜಂಟಿ, ಯಾಕಂತೇಳಿದರೆ ನಮ್ಮಲ್ಲಿ ಇರುವ ನಾವು ಪೂಜೆ ಮಾಡಿಕೊಂಡು ಬರುವಂಥ ಶ್ರೀರಾಮದೇವರ ಫೋಟೋ ಅದು ಮಂಜಯ್ಯ ಹೆಗಡೆಯವರು ಬಿಡಿಸಿಕೊಟ್ಟದ್ದು. ನಮಗೆ ಜಾಗೆ ಕೊಟ್ಟದ್ದು ಪಡವಟ್ನಾಯರು. ಮತ್ತು ಮಂದಿರವನ್ನು ಕಟ್ಟುವಲ್ಲಿ ಸಹಕಾರ ಮಾಡಿದವರು ಊರಿನವರು ಹಾಗೂ ಕೂಡಿಗೆ ನಿಮಗೀಗ ಸುಬ್ರಾಯ ಶೆಣೆಯವರ ಹಿರಿಯರು, ದಿವಂಗತ ಸುಬ್ರಾಯ ಶೆಣೆಯವರ ಹಿರಿಯರು. ಇದರ ಹಿಂದೆ 25 ವರ್ಷದ ಟೈಮ್ನಲ್ಲಿ ನಾವು ಮೂವರನ್ನು ಅವರ ನೆಕ್ಸ್ಟ್ ಜನ್ರೇಷನನ್ನು ಕರೆಸಿದ್ದೆವು. ವಿಜಯರಾಘ ಪಡವಟ್ನಾಯರು, ವೀರೇಂದ್ರ ಹೆಗ್ಗಡೆಯವರು ಮತ್ತು ಸುಬ್ರಾಯ ಶೆಣೆಯವರು. ಈ ಹಿಂದೆ ಮಂದಿರಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅವರ ನೆಕ್ಸ್ಟ್ ತಲೆಮಾರನ್ನು ನಾವು ಕರೆಸಿದ್ದೆವು. ಹಾಗೆ ನಮ್ಮ ಒಂದು ಬ್ರಹ್ಮಕಲಶದ ಜನರ ಸೇವೆ ನೋಡುವಾಗ ನಮಗೆ ಒಂದು ಉತ್ತೇಜನ ಬಂತು. ನಾವು ಏನಾದರೂ ಒಂದು ಒಕ್ಕಲಿಗರಾಗಿ, ಒಕ್ಕಲಿಗ ಅಂತ ಹೇಳಿದರೆ ಜನಾರ್ದನ ಸ್ವಾಮಿಯ ಒಕ್ಕಲಿಗರು ನಾವು ಆಗಿ ಅದೊಂದು ಸೇವೆ ಕೊಡಬೇಕಂತೇಳಿ ನಮ್ಮ ಮನಸ್ಸಿಗೆ ಬಂತು. ಹಾಗೆ ಈಗ ಇವರೆಲ್ಲರ ಜೋಶ್ ಬಗ್ಗೆ ಏನು ಹೇಳ್ತೀರಿ? ಅದರಲ್ಲಿ ಮಾತಾಡಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಾನು ನಮ್ಮ ಸಮಾಜವನ್ನು ಬೇರೆಯಾಗಿ ಗುರುತಿಸಿಕೊಳ್ಳಲಿಕ್ಕೆ ತಯಾರಿಲ್ಲ. ಆದರೆ ಅನ್ನದಾನ ಮಾಡುವ ವಿಷಯದಲ್ಲಿ ನಮ್ಮ ಸಮಾಜದವರು ಎತ್ತಿದ ಕೈ. ಹಾಗಾಗಿ ಭಾರಿ ಉಮೇದಿನಲ್ಲಿ ಬಂದು ನಾವೊಂದು ಖಾಲಿ ಒಂದು ಮೆಸೇಜ್ ಹಾಕಿದ್ದು ಕೂಡಲೇ ಒಂದು 100 ಜನ ಬಂದಿದ್ದಾರೆ ಸ್ವಯಂ ಸೇವಕರು. ಇಲ್ಲಿ ಬಡಿಸಲಿಕ್ಕೆ ತಿನ್ನಲಿಕ್ಕೆ ಬಂದವರಿಗಿಂತ ತಿನ್ನೋದು ಅಂತೇಳಿ ಹಾಗೆ ಅರ್ಥದಲ್ಲೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಬಂದು ಈ ಫಲಾಹಾರ ಸೇವನೆ ಮಾಡೋಕ್ಕಿಂತ ಜಾಸ್ತಿ ಜನ ನಾವು ಬಂದಿದ್ದೇವೆ ನಮ್ಮ ಸಮಾಜದವರು. ಹಾಗೆ ನಾವೊಂದು ಆ ರೀತಿಯಲ್ಲಿ ನಾವೊಂದು ಜನಾರ್ದನನ ಸೇವೆಯನ್ನು ಮಾಡಿದ್ದೇವೆ. ಇದು ನೋಡಿ, ಇಲ್ಲಿ ವ್ಯವಸ್ಥೆ ಬಹಳ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಒಂದು ರೈಸ್ ಅದರ ಜೊತೆಗೆ ರೈಸಿಗೆ ಇದು ಪನ್ನೀರ್ ಕೂರ್ಮಾ ಅದರ ಜೊತೆಗೆ ಕಾಫಿ ಟೀ ಎರಡು ಇದೆ ಅಂತ. ಎರಡು ಇದೆಯಾ? ಓಕೆ, ಕಾಫಿ ಟೀ, ಜ್ಯೂಸ್ ಇದೆಯಾ? ವಾಟರ್ಮೆಲನ್ ಜ್ಯೂಸ್, ಚಾ, ಕಾಫಿ. ನೋಡಿ, ಇಲ್ಲಿ ಎಲ್ಲ ಗೋವಿಂದ ಹಾಕ್ತಾ ಇದ್ದಾರೆ. ಸಂಭ್ರಮ 100 ಮಡಿ ಆಗಿದೆ. ಕೇವಲ ಇಮ್ಮಡಿ 3 ಮಡಿ ಅಲ್ಲ, ಇದು 100 ಮಡಿ ಆಗಿದೆ. ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾರೆ. ನೋಡುವ ಯಾರೆಲ್ಲ. ನಮಸ್ಕಾರ. ಎಂಚ ಒಂದುಂಡು ಸರ್ ಸೂಪರ್ ಆವೊಂದುಂಡು, ಭಾರಿ ಖುಷಿ ಆವೊಂದುಂಡು. ಯಾನ್ SDM ಇಂಜಿನಿಯರಿಂಗ್ ಕಾಲೇಜ್ ಡ್ಯೂಟಿ ಮುಗಿತದೆ ಕತ್ತಲೆಗೆ ನೆತ್ತ ದೇವರನ ಸೇವೆ ಮಾಡ್ಪಾರ ಬರ್ತನ ಸರ್. ಖುಷಿ ಆವೊಂದುಂಡು ದೇವರನ ಸೇವೆ ಅನ್ಪು ನಾವು ಭಾರಿ ಖುಷಿ ವಿಷಯ. ದೂರದ ಶಿಶಿಲಾರ್ದ ಬೈದೇರಿ. ನಮಸ್ಕಾರ. ಶಿಶಿಲಾರ್ದ ತೊಂದರೆ
ತೊಂದರೆ ದಾಯ್ತು ಮಾಡ್ತಾರೆ ಬೇಲೆ ಎಂಕಲೈತೆ ಆತ ಬತ್ನಾತೆ ಇತ್ತೆ ಬತ್ನ ಎಂಕಲ ಒಂಜಿ ಚಪ್ಪರದ ಚೂರು ಬೇಲೆ ಮಾಡ್ತೊಂದು ಚಪ್ಪರದ ಬೆಲೆ ಅಂತ ಅಂದೆ ಎಂಕಲೊಂಜಿ 28 ಜನ ಎಂಕಲ ಬತ್ತ 25 28 3 ಜನದ ಕಮ್ಮಿ ಅಪ್ಪನದೆ ಅವೇ. ನಾನು 28 ಜನವೇ ಇದ್ದಾರೆ ಸೂಪರ್ ತಲೆ ಶಿಶಿರ ಸರ್ ನಮಸ್ತೆ ಎಂಕಲ್ ನೈಕರ್ಪೇಟೆ ಉಜಿರೆ ಹಿಡ್ದು ಸಾಧಾರಣ ಕಂಟಿನ್ಯೂ ಅದು ಒಂಜಿ 10-15 ದಿನ ಹಿಡಿದು ದ್ಯಾವನೇರು ಡೈಲಿ ಬರೋದಿಲ್ಲ ರೀ ಎಂಗ್ಲಿ ಡ್ಯೂಟಿ ಮುಗಿದು ಎಂಗ್ಲಿ ದೇವಸ್ಥಾನ ನಡೀಪು ಧರ್ಮಸ್ಥಳ ದೇವಸ್ಥಾನ ಡ್ಯೂಟಿ ಮುಗಿದ್ದು ಪಾರ್ಟ್ ಟೈಮ್ ಹಿಡ್ಬತ್ತು ಸೇವೆ ಮಾಡ್ತಂದ್ರೆ ಎಂಗ್ಲಿ ಒಂಜಿ ಬಾರಿ ಒಂಜಿ ಎಡ್ಡೆ ಒಂಜಿ ಅವಕಾಶ ಸಿಕ್ಕಿದ್ದು ಉಮೇದು ಬಂಡ ಒಂದು ನಮ್ಮ ಮಾತೆರ್ಲ ಊರ್ದಾಗ್ಲು ಮಾತೆರ್ ಸಂಪೂರ್ಣ ಒಂಜಿ ಭಕ್ತಿಪೂರ್ವಕವಾದ ಸೇವೆ ಮಾಡ್ತಂದಿಲ್ಲ ರೀ ತೊಲೆ ಎತ್ತು ಸೋಕುಡು ಮಾತಿರಲ್ಲ ಮೇಡಮ್ ನಮಸ್ತೆ ಎಂತ ಹೆಸರು ಸಾನ್ವಿ ಯಾವ ಕ್ಲಾಸು ಸೆಕೆಂಡ್ ಪಿ ಯು ಏನು ಮಾಡ್ತಿದ್ರಿ ಇಲ್ಲಿ ಕೆಲಸ ಮಾಡಿ ಎಂತ ಕೆಲಸ ಮಾಡಿದ್ರಿ ಅಲ್ಲಿ ಮಣ್ಣು ಎಲ್ಲ ಕೆತ್ತಿದ್ರಾ ಖುಷಿ ಆಯ್ತಾ ಖುಷಿ ಆಯ್ತು ಓಕೆ ಸರ್ ನಮಸ್ತೆ ಏನು ಹೇಳ್ತೀರಿ ಖುಷಿ ಆಗ್ತಾ ಉಂಟಾ ಯಾವ ಕ್ಲಾಸು 7th ಎಂತ ಕೆಲಸ ಮಾಡಿದೆ ಅದು ಮಣ್ಣಿದೆ ಎಂತ ಮಣ್ಣಲ್ಲಿ ಆಟ ಆಡಿದೆ ಬುಟ್ಟಿದೆ ಬುಟ್ಟಿ ಬುಟ್ಟಿ ಎಲ್ಲ ತುಂಬಿದೆಯಾ ವೆರಿ ಗುಡ್ ನಮಸ್ಕಾರ ಸರ್ ಎಂತ ಉಂಟು? ನಮಸ್ತೆ ಸರ್ ಖುಷಿ ಆವೊಂದುಂಡು ಒಂಜಿ ಸೇವೆ ಬಣ್ಣ ಪರಮಾತ್ಮನ ಸೇವೆ ತಿಕ್ಕುನ ಇಂಕ್ಲೇನ್ ಸೌಭಾಗ್ಯನಿಂದ ಪನೋಡು ಓಕೆ ತೊಲೆ ಮಾತೆಲ್ಲ ತೊಲೆ ಎಲ್ಲೆಲ್ಲ ಜೋಕ್ಲಿಲ್ಲ ಲೆತ್ತೊಂದು ಭತ್ತದ ಅಕಲ್ ಸೇವೆ ಮಲ್ತೊಂದು ಸರ್ ಈ ಮಕ್ಕಳನ್ನು ಕರ್ಕೊಂಡು ಕಷ್ಟ ಆಗೋದಿಲ್ಲ ಕಷ್ಟ ಇಲ್ಲ. ನಾವಂದ್ರೆ ಇವತ್ತು ರಾಮ ಮಂದಿರದ ವತಿಯಿಂದ ನಮ್ಮದು ಫಲಾರ ಸೇವೆ ಇದ್ದ ಕಾರಣ ನಾವು ಹಾಗೆ ಬಂದದ್ದು, ಹಾಗೆ ಮಗುವನ್ನು ಇಟ್ಕೊಂಡು ಬಂದದ್ದು. ಎಲ್ಲ ಒಂದು ಫುಲ್ಲು ಜಾಸ್ತಿ ನಮ್ಮ ಫುಲ್. ನೀವು ಶ್ರಮಿಕರಾಗಿದ್ರಿ ಅವತ್ತು. ಹೌದೌದು, ನಾವು ಅವರೊಟ್ಟಿಗೆ ಸೇರಿ ಈಗ ಸ್ವಲ್ಪ ಈಚೆ ಬಂದಿದ್ದೇವೆ. ಈಗ ಮಗುವಿಗೆ ಒಂದು ಇದಕ್ಕೆ ಅವರೊಟ್ಟಿಗೆ ಇದ್ದೆವು. ಇದು ಜೋಶ್ ಅಂತ ಹೇಳಿದರೆ ಬಹಳ ವಿಶೇಷವಾಗಿ ಈ ಜೋಶಿನಲ್ಲಿ ಎಲ್ಲರೂ ಕೂಡ ಸರ್ ದಾದವನ್ಪರು ಒಂದೆಡ್ಡೆ ಎಂಕಲ ಕರಿನ ಒಂಜಿ ತಿಂಗಳು ಹಿಡಿದು ಮೂಳು ಬೇಲೆ ಒಂದು ಮಸ್ತ್ ಜನ ಬರಂದುಳ್ಳ ಸುಮಾರು ಬೈಯದ ಹೊರತುಗು 6 ಗಂಟೆಗೆ ಮೂಳು ಎಂಕಲ ಪಾನಕದ ವ್ಯವಸ್ಥೆ ಎಂದು ಪೂರ ಫಲಹಾರ ವ್ಯವಸ್ಥೆ ಮಾಡ್ತಂದಿಲ್ಲ. ಪ್ರಸ್ತುತ ಇಲ್ಲಿ ಸುಮಾರು 400 ಜನಕ್ಕೆ ಇನ್ನಾಂಡು ಕೆಲಸ ಫಲಹಾರ ಮಾಡ್ತಂದಿಲ್ಲರು ನಿಖಲು ಪೂರ ಬರ್ತಾರೆ. ಧನ್ಯವಾದಗಳು. ಓಕೆ ತಲೆ ಫಲಹಾರ ಇನ್ನೊಂಜಿ ಉಜಿರೆದ ನಮ್ಮ ಜನಾರ್ದನ ದೇವಸ್ಥಾನದ ಒಂಜಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಭಾರಿ ಒಂಜಿ ವಿಜೃಂಭಣೆ ನಡೆತೊಂದುಂಡು. ಆ ಪ್ರಕಾರವಾದ ಎಂಕಲ ನೇಕರ್ಪೇಟೆ ಉಜಿರೆ ನಮ್ಮ ಉಜಿರೆದ ನಮ್ಮ ಅಧ್ಯಕ್ಷರಾದ ನಮ್ಮ ಮಂದಿರದ ಆ ಪ್ರಕಾರವಾದ ಮಸ್ತು ಬೇಲೆ ಒಂದುಂಡು ಜನಲ ಸೇರೋದುಂಡು. ಎಂಕಲು ಒಂಜಿ ವಾರದೊಕ್ಕ ಬೇಲೆ ಬರೊಂದುಲ್ಲ ಮುಲುಗುಲು ಆ ಸೇವೆಯನ್ನು ಮಲ್ಪನಂಚಿನ ಆ ದೇವರೇ ಒಂಜಿ ಭಾಗ್ಯ ಕೊರಿಯರು ಮಾಡಿದ್ರೆ ಎಂಕಲೆ ಒಂಜಿ ಮಾತಾಡಿಗಳು ಒಂಜಿ ಸಂತೋಷ. ಓಕೆ ತಲೆ ಸೇವೆ ಮಲ್ಪನಂಚಿನ ಭಾಗ್ಯನ ದೇವರೇ ಕೊಡ್ತೇವೆ ಅಂತ ಮಾಡ್ಕೊಂಡು ನಾವು ಮಾತೆಲ್ಲ ಒಂಜಿ ಸಂಭ್ರಮಡ್ಲೇರಿ ಖುಷಿ ಇಟ್ಟುಲ್ಲೇರಿ. ನಮಸ್ತೆ. ನಮಸ್ತೆ ಸರ್. ಖುಷಿ ಇಟ್ಟುಲ್ಲಾರೆ ಭಾರಿ ಖುಷಿ ಇಟ್ಟು ಭಾರಿ ತಿಂಡಿ ಸೂಪರ್ ಆತಂಡು. ಸೂಪರ್ ಆತನ ಸೂಪರ್ ಬಾತೇರ. ಓಕೆ ತಲೆ ನಿತ್ಯ ಬೇಲೆ ದೊಟ್ಟಿಗೂ ಈ ಸೇವೆ ದೊಟ್ಟಿಗೂ ಭಾರಿ ಎಡ್ಡೆನ್ನ ಪಾತೆರಡು ಭಾರಿ ಖುಷಿತ ಪಾತೆರದಾದ ಬಂಡ ಮುಲ್ಪ ಉಪಹಾರದ ವ್ಯವಸ್ಥೆಯನ್ನು ಮಲ್ತಿನಾಕಲು ರಾಮ ಮಂದಿರ ಪಂಡ ಹಳೆಪೇಟೆ ಡಿಪ್ಪಿನಂಚಿನ ಶ್ರೀರಾಮ ಮಂದಿರದ ಹಾಕಲು ಅಕಲು ದಾದ ಬಂಡಿರು ಬಂಡ ಎಂಕ್ಲೆಗೆ ಗ್ರಾಮದೇವಿಯರ್ಲ ಮುಖ್ಯ. ಆ ರಾಮದೇವಿಯರ್ನ ಜಾಗ ಗ್ರಾಮದೇವಿಯರ್ನ ಎಂಕ್ಲಲ್ಪ ಒಕ್ಕಲಿಗೆ ಇತ್ತಲೆಕ್ಕ ಅಂಚಾಡ್ದಾದ ಈ ಸೇವೆ ಎಂಕ್ಲ ಮಲ್ಪಡ ನಂಚಿತನ ಒಂಜಿ ಎಂಗ್ಲ ಕರ್ತವ್ಯ ಅಂದ್ ಬಂದ್ಬಿಟ್ಟು ನೆಲ್ಲ ಬಂಡಿ ರೈತೊಟ್ಟಗೂ ಮೂಲ ಬತ್ತಿನಂಚಿತನ ಪ್ರತಿ ಒಂಜಿ ಶ್ರಮಾದಾನ ನಿರತ ಸೇವಾ ಕರ್ತೇರಿ ಇರಲಿರಿ. ಆಕಳಿಗೆ ಬಂಜಿ ಮುಟ್ಟ ತಿನ್ಪವು ನಂಚಿತ್ನ ಆಕಳಿ ತೃಪ್ತಿ ಆಪನಂಚಿತ್ನ ಕೆಲಸ ಮಾಡ್ತೀರಿ ತೂಕ. ಅರಡನೇ ಲಾಸ್ಟ್ಗೆ ಒಂಜಿ ಗೋವಿಂದ ಪಾಡ್ಪದಿ ವರದಿನ ಕೊನೆ ಮಲ್ಪಗ ಸರ್ ಜೋರೊಂಜಿ ಗೋವಿಂದ ಬಾಡ್ಲೆಗೆ ಶ್ರೀರಾಮದೇವರ ಚರಣಾರವಿಂದ ಗೋವಿಂದ, ಶ್ರೀ ಗ್ರಾಮದೇವರ ಚರಣಾರವಿಂದ ಗೋವಿಂದ, ಶ್ರೀ ಜನಾರ್ದನ ಸ್ವಾಮಿ ದೇವರ ಚರಣಾರವಿಂದ ಗೋವಿಂದ ಗೋವಿಂದ ಅನ್ನಿ ಗೋವಿಂದ ಗೋವಿಂದ ಅನ್ನಿ ಗೋವಿಂದ. ಗ್ರಾಮ ದೇವರಿಗೂ ರಾಮದೇವರಿಗೂ ಗೋವಿಂದವನ್ನ ಹೇಳುತ್ತಾ ಇವತ್ತಿನ ಶ್ರಮಾದಾನದ ಉಪಹಾರ ಸೇವೆಯನ್ನ ಮಾಡಿದವರಿಗೂ ಒಳ್ಳೆಯದಾಗಲಿ, ಇಲ್ಲಿ ಶ್ರಮಾದಾನ ನಿರತರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ಸುದ್ದಿ ನ್ಯೂಸ್ ಉಜಿರೆ.